ಮಂಗಳೂರು ಮಹಾನಗರ ಪಾಲಿಕೆಯ ಕಣ್ಣೂರು ವಾರ್ಡ್ನ ಬಲ್ಲೂರಿನಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮನೆಯ ನವೀಕರಣ ಕಾರ್ಯ ಪೂರ್ಣಗೊಂಡಿದ್ದು, ಶಾಸಕ ವೇದವ್ಯಾಸ್ ಕಾಮತ್ ಅವರು ಕುಟುಂಬಕ್ಕೆ ಕೀಲಿಕೈಯನ್ನ ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಅವರು, ಕಣ್ಣೂರಿನ ಬಲ್ಲೂರಿನಲ್ಲಿರುವ ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿರುವ ಕುಟುಂಬದ ಮನೆಯು ಜೀರ್ಣಾವಸ್ಥೆಯಲ್ಲಿರುವ ಕುರಿತು ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಕಾರ್ಯಕರ್ತರು ನೀಡಿದ ಮಾಹಿತಿಯಂತೆ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೆವು. ದಾನಿಗಳ ಸಹಕಾರದೊಂದಿಗೆ ಸರಿಸುಮಾರು 5 ಲಕ್ಷ ರೂಪಾಯಿ ವೆಚ್ಚದ ಮನೆಯನ್ನ ಸಂಪೂರ್ಣವಾಗಿ ನವೀಕರಿಸಲಾಗಿದೆ. ಮನೆಗೆ ಬೇಕಾದ ಜಾಗವನ್ನು ಸ್ಥಳೀಯರಾದ ಧೀರಾಜ್ ಶೆಟ್ಟಿ ಅವರ ಕುಟುಂಬವು ನೀಡಿದ್ದು ಮತ್ತಷ್ಟು ಅನುಕೂಲವಾಗಿದೆ. ಈ ನಿಟ್ಟಿನಲ್ಲಿ ಕಣ್ಣೂರು ವಾರ್ಡ್ನ ಕಾರ್ಯಕರ್ತರ ಕ್ರಮವೂ ಕೂಡ ಅನನ್ಯವಾಗಿದೆ ಎಂದು ಹೇಳಿದರು. ಶಾಸಕನಾಗಿ ಆಯ್ಕೆಯಾದ ಪ್ರಾರಂಭದಿಂದ ಸದ್ಯ 5ಕ್ಕೂ ಅಧಿಕ ಮನೆಗಳನ್ನು ದಾನಿಗಳ ಸಹಕಾರದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ನಗರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಸೂರು ಕಲ್ಪಿಸುವ ಕನಸಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಪ್ರತಿಯೊಂದು ವ್ಯಕ್ತಿಗೆ ಜೀವನದೊಂದು ಅರೆಗಾಯನಂಚಿನ ಸ್ವಂತ ಏನೋ ಇಲ್ಲ. ದೇವರಿಗೆ ಎಂಚ ನಮ್ಮ ಒಂದು ದೇವಾಲಯ ನಿರ್ಮಾಣ ಮಾಡ್ಕೊಂಡ ಪ್ರತಿಯೊಂದು ವ್ಯಕ್ತಿಗಳ ಅಕ್ಲೆಗೆ ಒಂದು ಆಲಯ ಆವಡು ಅಂತ ಪಂಚಿನ ಇಚ್ಛೆ ಪ್ರತಿಯೊಂದು ವ್ಯಕ್ತಿಗಳ ಮನಸ್ಸುಡುತ್ತೆ. ಆ ಇಚ್ಛೆನ ಎಡ್ಡು ರೀತಿಯಲ್ಲಿ ಸಹಕಾರ ಆವಡು ಅಂತ ಪಂಚಿನ ದೃಷ್ಟಿಯಲ್ಲಿ ನಮ್ಮ ಧೀರಜೇಂದ್ರನ ಕಾರಣ ಹಿರಿಯರು ಕಾರಣ ಪೊಪ್ಪ ಕಾರಣ ಕುಟುಂಬಸ್ಥರು ಸೇರಿದು ಈ ಜಾಗನ ಅಕ್ಲೆಗೆ ಒಂದು ಅವಕಾಶ ಮಾಡ್ತು ಕೊರಿಯರು. ಬಗ್ಗೆ ನಮ್ಮ ಕಾರ್ಪೊರೇಟರ್ ಎರಡು ವಿಷಯವನ್ನು ಪಂಡದು ಈ ಒಂದು ಜಿಲ್ಲಾ ಆವಡು ಅಂತ ಪಂಚಿನ ದೃಷ್ಟಿಯಲ್ಲಿ ಐಕೆ ಎಂಜಿನ ಪುರ ಆವಡು ಅಂದ ನಮ್ಮ ಅದೊಂದು ಕೊಟ್ಟು ಸೇರಿದ ಮಲ್ಪುನಂಚಿನ ಒಂದು ಅವಕಾಶ ಈ ಒಂದು ಇಲ್ಲು ಇತ್ತ ಒಂದು ನೂತನವಾದ ಅಕ್ಲೆಗೆ ನನ್ನ ತುಂಬುಡು ದಿನಟ್ಟು ಅಕ್ಲೆಗೆ ನಿರಂತರವಾದ ನೆಟ್ಟು ಒಂದು ವಾಸ್ತವ ಮಲ್ಪುನಂಚಿನ ಅವಕಾಶ ಆ ದೇವರಿಗೆ ಕೊಡ್ತೇನೆ. ಅಂಚಾದ ನಮ್ಮ ಪೂರ ಏರುಳ್ಳ ಅವು ಪೂರ ನಮ್ಮ ಒಂದು ಖಾಲಿ ನಿಮಿತ್ತ ಮಾತ್ರ ಅವೇ ನಮ್ಮ ಕರ್ತವ್ಯದ ಜವಾಬ್ದಾರಿನ ಅರಿತೊಂದು ಈ ಒಂದು ಸ್ಥಾನದ ಪುನಃ ನಮ್ಮ ಕೈಟ್ ಆಯ್ನಾತ್ ನಮ್ಮ ಏರೆಗೆ ಪೂರ ಆಪುನ ಅಕ್ಲೆಗೆ ಅವಕಾಶ ಮಲ್ತುಕೊಡ ಏನಂಚಿನ ನಮ್ಮ ಜಿಮ್ಮೆದಾರಿ ಪುನಃ ಆ ಜಿಮ್ಮೆದಾರಿನ ನಮ್ಮ ಒಂದು ಮಾನವೀಯತೆಯ ಮನುಷ್ಯತ್ವದ ದೃಷ್ಟಿಡು ಅವೇನು ಯಶಸ್ವಿಯಾದ ಮಲ್ಪು ಕೊಡ್ಕೊಂಡ ಜಿಮ್ಮೆದಾರಿ ಜವಾಬ್ದಾರಿ ನಮ್ಮ ಮಿತ್ರರು. ಸ್ಥಳೀಯ ಕಾರ್ಪೊರೇಟರ್ ಚಂದ್ರಾವತಿ ವಿಶ್ವನಾಥ್ ಅವರು ಮಾತನಾಡಿ, ಬಲ್ಲೂರಿನ ತೀರಾ ಬಡ ಕುಟುಂಬದ ಮನೆಯು ಕುಸಿಯುವ ಹಂತದಲ್ಲಿರುವ ಕುರಿತು ಶಾಸಕರಲ್ಲಿ ತಿಳಿಸಿದಾಗ ವ್ಯವಸ್ಥೆ ಮಾಡಿಕೊಡುವ ಕುರಿತು ಭರವಸೆಯನ್ನ ನೀಡಿದ್ರು. ಅದರಂತೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ಅಭಿವೃದ್ಧಿಪಡಿಸಿದ್ದು, ಶಾಸಕರು ಕೊಟ್ಟ ಭರವಸೆಯನ್ನ ಉಳಿಸಿ ಆ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಎಂದು ಹೇಳಿದರು. ವ್ಯವಸ್ಥೆ 5 ಲಕ್ಷ ಮಿತ್ತು ಕಚ್ಚಿ ನಮ್ಮ ಮಲ್ದುದಾರಿ ಈ ಸಂದರ್ಭದಲ್ಲಿ ಬಿಜೆಪಿ ದಕ್ಷಿಣ ಮಂಡಲಾಧ್ಯಕ್ಷರಾದ ವಿಜಯಕುಮಾರ್ ಶೆಟ್ಟಿ, ಉಪಾಧ್ಯಕ್ಷರಾದ ಕಿರಣ್ ರಯ್ಯಕೂರು, ಅಜಯ್ ಕುಲಶೇಖರ, ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನವೀನ್ ಕುಲಾಲ್, ಬೂತಾಧ್ಯಕ್ಷರಾದ ವಿವೇಕ್ ಸುವರ್ಣ, ಮುಖಂಡರಾದ ಸುನಿಲ್ ಕುಮಾರ್, ಚೆನ್ನಪ್ಪ ಕುಲಾಲ್, ಗೀತಾನಂದ ಶೆಟ್ಟಿ, ಸ್ಥಳದಾನಿ ಧೀರಾಜ್ ಶೆಟ್ಟಿ, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಸಂತ್ ಶೆಟ್ಟಿ ವೀರನಗರ ಕಾರ್ಯಕ್ರಮವನ್ನು ನಿರೂಪಿಸಿ ವಂದನಾರ್ಪಣೆಗೈದರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874